ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಇಂದಿನ ಸರಣಿ ಸಂಚಿಕೆ 144. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಕೃತ್ರಿಮವೋ ಜಗವೆಲ್ಲ ಸತ್ಯತೆ ಅದೆಲ್ಲಿಹುದು, ಕರ್ತೃವೆನಿಸಿದನೆ ತಾಂ ಗುಪ್ತನಾಗಿಹನು. ಛತ್ರವೀ ಜಗವು ಇದರೊಳ್ ಆರ ಗುಣವೆಂತಿಹುದೋ, ಯಾತ್ರಿಕನೇ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ. ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ, ಕರ್ತೃವೆನಿಸಿದನೆ ತಾಂ ಗುಪ್ತನಾಗಿಹನು. ಛತ್ರವೀ ಜಗವು ಇದರೊಳಾರ ಗುಣವೆಂತಹುದೋ, ಯಾತ್ರಿಕನೆ ಜಾಗರಿರೋ ಮಂಕುತಿಮ್ಮ. ಛತ್ರವೀ ಜಗವು ಇದರೊಳಾರ ಗುಣವೆಂತಹುದೋ, ಯಾತ್ರಿಕನೆ ಜಾಗರಿರೋ ಮಂಕುತಿಮ್ಮ. ಬಂಧುಗಳೇ, ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಜಗತ್ತಿನ ಬಗ್ಗೆ ಮಾತನಾಡುತ್ತಾ ಈ ಜಗತ್ತನ್ನ ಕೃತ್ರಿಮ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಇಲ್ಲಿ ಇದನ್ನು ನಾವು ಮಾನವ ಜಗತ್ತಿಗೆ ಮಾತ್ರವೇ ಅನ್ವಯಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ಪ್ರಕೃತಿಯಲ್ಲಿರುವಂಥ ಮರ ಗಿಡ ಪ್ರಾಣಿ ಪಕ್ಷಿಗಳ ನಡುವೆ ಇದನ್ನು ನಾವು ಕಾಣಲು ಸಾಧ್ಯವಿಲ್ಲ. ಪ್ರಕೃತಿಯ ನಡುವೆ ಹುಟ್ಟಿಕೊಂಡಿರುವಂಥ ಮನುಷ್ಯ ವಿಭಿನ್ನವಾಗಿ ಬದುಕಲು ಕಲಿತಿದ್ದಾನೆ. ಒಂದು ಕಾಲದಲ್ಲಿ ಅಲೆದಾಟವನ್ನು ಮಾಡಿ ಬದುಕುತ್ತಿದ್ದಂಥ ಮನುಷ್ಯ ಆಹಾರಕ್ಕಾಗಿ ಗಡ್ಡೆ ಗೆಣಸುಗಳನ್ನು ತಿಂದು ಕಾಲಕ್ರಮೇಣ ಆವಿಷ್ಕರಿಸಿ ಮನೆ ಮಠವನ್ನು ಕಟ್ಟಿಕೊಂಡು ಅನಾಗರಿಕತೆಯಿಂದ ನಾಗರಿಕತೆಯತ್ತ ಪ್ರಯಾಣವನ್ನು ಬೆಳೆಸಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪ್ರಕೃತಿಯ ನಡುವೆ ಬದುಕುತ್ತಿದ್ದಂಥ ಅಂದಿನ ಮಾನವ ಅತ್ಯಂತ ಮುಗ್ಧ ಜೀವಿಯಾಗಿದ್ದ. ಆದರೆ ಏನು ಮಾಡೋಣ ಹೇಳಿ, ಕಾಲಕ್ರಮೇಣ ತನ್ನ ಬುದ್ಧಿಶಕ್ತಿಯಲ್ಲಿ ಆಗಿರುವಂಥ ಅನೇಕ ಹೊಸ ಹೊಸ ಆಲೋಚನೆಗಳು ದೂರದ ಆಲೋಚನೆಗಳಾಗಿ ಬರುಬರುತ್ತಾ ದುರಾಲೋಚನೆಯಾಗಿ ಬದಲಾವಣೆ ಆಗಿರುವಂಥದ್ದು ಇಲ್ಲಿ ವಿಪರ್ಯಾಸ. ಈ ಕಾರಣಕ್ಕಾಗಿಯೇ ಬದುಕುವುದಕ್ಕಾಗಿ ಸಂಪಾದನೆಗಾಗಿ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಂಡಿರುವಂಥ ಆತ ಮೋಸ ಮಾಡುವುದನ್ನ, ಸುಳ್ಳು ಹೇಳುವುದನ್ನ, ನ್ಯಾಯ ನೀತಿ ಧರ್ಮ ಸತ್ಯ ಪ್ರಾಮಾಣಿಕತೆಗಳನ್ನು ಮೀರಿ ಗಳಿಸುವ ಉದ್ದೇಶವೇ ಇಲ್ಲಿ ಮುಖ್ಯವಾಯಿತು. ಇದೆಲ್ಲವನ್ನ ಕಂಡಾಗ ಗುಂಡಪ್ಪನವರು ಮಾನವನ ಬದುಕಿನಲ್ಲಿ ಆದ ತಲ್ಲಣವನ್ನು ಕಂಡು ಕೃತ್ರಿಮವು ಜಗವೆಲ್ಲ ಸತ್ಯತೆ ಅದು ಎಲ್ಲಿಹುದೋ ಎಂದು ಉಲ್ಲೇಖವನ್ನು ಮಾಡ್ತಾರೆ. ಈ ಜಗತ್ತನ್ನ ಸೃಷ್ಟಿ ಮಾಡಿರುವವ ಯಾರ ಕಣ್ಣಿಗೂ ಕಾಣದೆ ಎಲ್ಲೋ ಗುಹ್ಯನಾಗಿ ಹುಟ್ಟಿದ್ದಾನೆ. ಮಾನವನು ಬದುಕುವ ಕಲೆಯನ್ನ ಅರಿತುಕೊಳ್ಳಬೇಕು. ಸೃಷ್ಟಿಯ ಪರಮಾತ್ಮನ ಲೀಲೆಗಳನ್ನು ತಿಳಿಯಬೇಕು. ವ್ಯಕ್ತಿ ಮತ್ತು ಸಮಾಜವನ್ನ ಸುಧಾರಣೆಯನ್ನು ಮಾಡಲು ಹಲವು ಮಾರ್ಗಗಳಿದ್ದಾವೆ. ಆದರೆ ಅದನ್ನ ತಿಳಿದುಕೊಳ್ಳುವ, ಅಳವಡಿಸಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಷ್ಟೆ. ಹೀಗೆ ಮುಂದುವರಿಯುತ್ತಾ ಗುಂಡಪ್ಪನವರು ಮನುಷ್ಯನು ಸಮಾಜದಲ್ಲಿ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಮಾತನಾಡ್ತಾರೆ. ಅಂದರೆ ನೀರಿನಲ್ಲಿ ಈಜುವ ಮೀನಿನ ಹೆಜ್ಜೆಯನ್ನು ತಿಳಿಯಲು ಸಾಧ್ಯವಿಲ್ಲ. ಅಂತೆಯೇ ಮೋಸ, ಸುಳ್ಳು, ಕಪಟ, ಕಂದಚಾರಗಳನ್ನು ಮಾಡುವ ಮನುಷ್ಯನನ್ನು ಕೂಡ ತಿಳಿಯಲು ಸಾಧ್ಯವಾಗುವುದಿಲ್ಲ. ಅವರನ್ನ ಕಂಡುಹಿಡಿಯುವುದು ಬಹಳ ಕಷ್ಟ. ಹಾಗಾಗಿ ನಾವು ಬದುಕುವ ಸಮಾಜದಲ್ಲಿ ಬಹಳಷ್ಟು ಎಚ್ಚರವನ್ನ ವಹಿಸಬೇಕಷ್ಟೆ. ಎಷ್ಟೋ ಬಾರಿ ನಾವು ನಂಬಿರುವ ನಂಬಿಕಸ್ಥರಿಂದಲೇ ನಾವು ಮೋಸಕ್ಕೆ ಒಳಗಾಗ್ತೇವೆ.
ಅವರಿಂದಲೇ ನಮಗೆ ದ್ರೋಹ ಆಗ್ತದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದಲೇ ಬದುಕಿನ ಪ್ರಯಾಣವನ್ನು ಬೆಳೆಸೋಣ, ಮುಂದುವರಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.